ಆತ್ಮೀಯ ಮಿತ್ರರಾಗಿರುವಂತಹ ಇಮ್ತಿಯಾಜ್ ಮೊಹಮ್ಮದ್ ಶಾನವಾಜ್ ಸಿದ್ದಿಕ್ ಬಹುಶಃ ಅವರ ತಂದೆ ತಾಯಂದಿರ ಹಿರಿಯರ ಆಶೀರ್ವಾದದೊಂದಿಗೆ ಊರವರ ಪ್ರೀತಿ ವಿಶ್ವಾಸದೊಂದಿಗೆ ಈ ಒಂದು ನರಿಂಗಾನ ಗ್ರಾಮದ ಈ ಪ್ರದೇಶದಲ್ಲಿ ಇವತ್ತೊಂದು ವಿಲೇಜ್ ಎಂಬ ಆ ಒಂದು ಫಾಸ್ಟ್ ಫುಡ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥ ಸಂತೋಷ. ಯುವಕರಾಗಿದ್ದುಕೊಂಡು ಈ ಗ್ರಾಮೀಣ ಮಟ್ಟದಲ್ಲಿ ಇಂಥ ಸುಸಜ್ಜಿತವಾದ ಒಂದು ಫಾಸ್ಟ್ ಫುಡ್ ಓಪನ್ ಮಾಡುವ ಮೂಲಕ ಈ ಪ್ರದೇಶದ ಎಲ್ಲ ವಿದ್ಯಾರ್ಥಿನಿಗೆ ಊರವರಿಗೆ ಅತ್ಯುತ್ತಮವಾದ ಆ ಒಂದು ಆಹಾರ ಸೇವಿಸುವ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ ಇವರೆಲ್ಲ ಆರೋಗ್ಯಕ್ಕೆ ಪೂರಕವಾಗುವಂತಹ ತಯಾರು ಮಾಡಿ ಬಹುಶಃ ಜನಸಾಮಾನ್ಯ ಪ್ರೀತಿಯ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ನಾನೀಗ ಶಾನವಾಜ್ ಅವರಿಗೆ, ಸಿದ್ದಿಕ್ ಅವರಿಗೆ, ಇಮ್ತಿಯಾಜ್ ಅವರಿಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ನವಾಜ್ ಇದ್ದಾರೆ, NS ಕರೀಮ್ ಇದ್ದಾರೆ, ಹನೀಫ್ ಇದ್ದಾರೆ, ಅದೇ ರೀತಿ ನಮ್ಮ ಅಶ್ರಫ್ ಇದ್ದಾರೆ, ನಮ್ಮ ಜಲೀಲ್ ಅವರಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಮೊಹಮ್ಮದ್ ಗಟ್ಟಿ ಅವರಿದ್ದಾರೆ, ತಾಲೂಕಿನ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷ ಅಂತ ಸುರೇಖ ಚಂದ್ರಸ್ವರ್ ಇದ್ದಾರೆ, ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಜ್ಯೋತಿರವರು ಇನ್ನಿತ ಎಲ್ಲ ನಮ್ಮ ಇದ್ದಾರೆ. ನನ್ನ ಎಲ್ಲರ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ.